ಶೀರ್ಷಿಕೆ ನಿರ್ಧಾರ. ವೇದಿಕೆಯೊಂದರಲ್ಲಿ ನೃತ್ಯ ಕಾರ್ಯಕ್ರಮ ನಡೀತಾ ಇತ್ತು. ಎಲ್ಲ ಜನರು ಮುಗಿಬಿದ್ದು ನೋಡುತ್ತಿದ್ದ ಕಾರಣ ನನಗೆ ನೃತ್ಯ ಕಾಣುತ್ತಲೇ ಇರಲಿಲ್ಲ. ಹೇಗೆ ಎಲ್ಲಿಂದಲೂ ತಲೆಯನ್ನು ತೋರಿಸಿ ನೃತ್ಯ ನೋಡಲಾರಂಭಿಸಿದೆ. ಆದರೂ ಏನೂ ಕಾಣಲೇ ಇಲ್ಲ. ಒಬ್ಬಳ ನೃತ್ಯ ಮಾತ್ರ ಕಾಣಿಸುತ್ತಿತ್ತು. ಏನು ಅದ್ಭುತವಾಗಿ ಕುಣಿತಾ ಇದ್ಲು. ಬೇರೆಲ್ಲರಿಗಿಂತ ಅವಳೇ ಅದ್ಭುತ ನೃತ್ಯಪಟು. ಇದು ನನಗೆ ಕಂಡದ್ದು. ಅದನ್ನೇ ಗೆಳೆಯರಲ್ಲಿ ಹೇಳಿದೆ. ಅದಕ್ಕವರು, ನಿನಗೇನೋ ತಲೆ ಕೆಟ್ಟಿದೆ, ಅವಳು ತುಂಬ ತಪ್ಪು ಹೆಜ್ಜೆಗಳನ್ನು ಹಾಕಿದ್ದಾಳೆ, ಅವಳಿಗಿಂತಲೂ ಉಳಿದವರ ನೃತ್ಯ ಅದ್ಭುತ, ಉಳಿದವರ ಜೊತೆ ಗಮನಿಸದ ಕಾರಣ ಅವಳ ತಪ್ಪುಗಳು ಕಾಣಲೇ ಇಲ್ಲ. ಹೌದಲ್ವಾ? ನನ್ನ ಕಣ್ಣ ಮುಂದೆ ಕಂಡಿದ್ದನ್ನು ನೇರವಾಗಿ ಒಪ್ಪಿಕೊಳ್ಳುವ ಮೊದಲು ಒಮ್ಮೆ ಸುತ್ತಲಿನ ದೃಶ್ಯ ಗಮನಿಸಿ ನಿರ್ಧಾರಕ್ಕೆ ಬರೋದು ಒಳ್ಳೆಯದಲ್ವಾ? ಧನ್ಯವಾದಗಳು.